ನಮಸ್ಕಾರ. ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಆರ್ತಿಕಾ ಶೆಟ್ಟಿ ಅವರಿದ್ದಾರೆ. ಆರ್ತಿಕಾ ಶೆಟ್ಟಿ ಅವರು ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನಲ್ಲಿ ಹೆರಿಗೆ ಮತ್ತು ಪ್ರಸೂತಿ ತಜ್ಞರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಮೆಡಿಕಲ್ ಕಾಲೇಜಿನಲ್ಲಿ ಕನ್ಸಲ್ಟೆಂಟ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಡಾಕ್ಟರ್. ಎಸ್ ಈ ದಿವಸ ನಾವು ಸ್ತನಪಾನದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಗುವಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಏನು ಸ್ತನಪಾನ ಮಾಡಿಸಬೇಕು ಮತ್ತು ಯಾವೆಲ್ಲ ಮುನ್ನೆಚ್ಚರಿಕೆಗಳು ಬೇಕು ಮತ್ತು ಏನೆಲ್ಲ ಪ್ರಯೋಜನಗಳು ಎಲ್ಲ ವಿಚಾರವಾಗಿ ಇವತ್ತಿನ ನಮ್ಮ ಈ ಒಂದು ಮಾತುಕತೆ ಇರುತ್ತೆ. ನಾನು ಮೊದಲಾಗಿ ಡಾಕ್ಟರ್ ಹತ್ರ ಕೇಳುವಂಥದ್ದು, ಡಾಕ್ಟ್ರೇ, ಮಗುವಿಗೆ ಈಗ ಸಣ್ಣ ಪುಟ್ಟ ಮಗುವಿಗೆ ಯಾವತ್ತಿನಿಂದ ಸ್ತನಪಾನ ಆರಂಭಿಸಬೇಕು? ಯೂಶಲಿ ನವಜಾತ ಶಿಶುಗಳು ಹುಟ್ಟಿದ ಕೂಡಲೇ ಸ್ತನಪಾನವನ್ನು ಮಾಡಿಸಬೇಕು. ಹುಟ್ಟಿದ ಕೂಡಲೇ ಆರಂಭಿಸಬೇಕು. ಹೌದು. ಆ್ಯಂಡ್ ಈ ಬ್ರೆಸ್ಟ್ ಕ್ರಾಲ್ ಅನ್ನುವಂಥದ್ದು ಏನಿದೆ, ಹುಟ್ಟಿದ ಕೂಡಲೇ ಈ ಮಗುವಿನ ನಾಳ ಕಟ್ ಮಾಡುವ ಮೊದಲೇ ಈಗ ಸ್ತನಪಾನ ಮಾಡಬೇಕೆನ್ನುವ ಇದು ಗೈಡ್ಲೈನ್ಸ್ ಬಂದಿದೆ ಹೊಸದಾಗಿ. ಸೊ ಅಟ್ಲೀಸ್ಟ್ ಕಟ್ ಮಾಡುವ ಮೊದಲೇ ಆರಂಭಿಸಬೇಕು ಅಂತ. ಕನಿಷ್ಠ 1 ಗಂಟೆಯಲ್ಲಿ ಎಲ್ಲ ನವಜಾತ ಶಿಶುಗಳಿಗೂ ಎದೆ ಹಾಲನ್ನು ಕುಡಿಸಲೇಬೇಕು. ಈಗ ಮಗುವಿಗೆ ಈಗ ಮುಂದೆ ಏನು ಸ್ತನಪಾನ ಆರಂಭಿಸ್ತಾ ಹೋಗ್ತಾರೆ, ಆ ಮಗುವಿಗೆ ಸಮರ್ಪಕವಾದಷ್ಟು ಹಾಲು ಸಿಗ್ತಾ ಉಂಟಾ ಇಲ್ವಾ ಅನ್ನೋದು ಹೇಗೆ ಗೊತ್ತಾಗೋದು ಒಂದು ತಾಯಿಗೆ? ಹೌದು. ಯೂಶಲಿ ಎದೆ ಹಾಲಲ್ಲಿ ಪ್ರೋಟೀನ್ಸ್ ಮತ್ತು ಫ್ಯಾಟ್ ಎರಡು ಸಮತೋಲನದಲ್ಲಿರುತ್ತದೆ. ಆ್ಯಂಡ್ ಇದು ಮಗುವಿಗೆ ಒಂದು ಸಮರ್ಪಕ ಆಹಾರ. ಯೂಶಲಿ ಏನಾಗುತ್ತೆ ಅಂದರೆ ಮಗುವಿಗೆ 2 ಗಂಟೆಗೆ ನಾವು ದಿನಕ್ಕೆ 10 ರಿಂದ 12 ಸಲ ಹಾಲನ್ನು ಕೊಡಬೇಕಾಗ್ತದೆ. ಈಗ ತಾಯಂದಿರಿಗೆ ಹೆಚ್ಚಾಗಿ ಸಂದೇಹ ಏನಿರುತ್ತದೆ ಅಂದರೆ, ನಾನು ಕೊಡ್ತಾ ಇದ್ದೇನೆ, ಮಗು ಸರಿಯಾಗಿ ತಗೊಳ್ತಾ ಇದೆಯಾ ಅಥವಾ ಹಾಲು ಸರಿಯಾಗಿ ಹೋಗ್ತಾ ಇದೆಯಾ ಅನ್ನುವಂಥ ಡೌಟ್ ಬರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಮಗು ಹಾಲು ಕುಡಿಯುವಾಗ ಹಾಲು ನುಂಗುವ ಶಬ್ದ ಅಥವಾ ಮಗು ಅತಿಯಾಗಿ ಅಳ್ತಾ ಇದೆಯಾ, ಗಂಟೆಗೆ ಎದ್ದು ಅಳ್ತಾ ಇದೆಯಾ, ಹಾಗೇನಾದ್ರೂ ಆಗ್ತಾ ಉಂಟು. ಇನ್ನೊಂದು ಆಪ್ಷನ್ ಏನಂದ್ರೆ, ಮಗು ಇದು ಡೈಪರ್ ಲೆಕ್ಕ ಮಾಡೋದು. ಯೂಶಲಿ ಸರಿಯಾಗಿ ಹಾಲು ಕುಡಿದಿರೋ ಮಗು ದಿನಕ್ಕೆ 10 ರಿಂದ 12 ಡೈಪರ್ ಒದ್ದೆ ಮಾಡ್ತದೆ, ಇಲ್ಲ ಬಟ್ಟೆ. ಆಯ್ತಾ? ಏನಾದ್ರೂ 4ನೇ ದಿನದ ಮಗು 6 ರಿಂದ ಕಮ್ಮಿ ಡೈಪರ್ ಒದ್ದೆ ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಪೀಡಿಯಾಟ್ರಿಷಿಯನ್ ಅನ್ನು ಕನ್ಸಲ್ಟ್ ಮಾಡಬೇಕು. ಓಕೆ. ಈ ಮೊದಲ ಹಾಲು ಕೊಲೆಸ್ಟ್ರಾಮ್, ಅದಕ್ಕೆ ಏನಾದರೂ ವಿಶೇಷತೆ? ಈ ಮೊದಲ ಹಾಲು ಅನ್ನುವಂಥದ್ದು ಏನಿರುತ್ತದೆ, ಅದು ಎದೆ ಹಾಲಲ್ಲಿ ಹಳದಿಯಾಗಿ ಬರುತ್ತದೆ. ಹೆಚ್ಚಿನ ಜನರಲ್ಲಿ ನಂಬಿಕೆ ಏನಂತೇಳಿ ಹೇಳಿದ್ರೆ, ಇದು ಒಳ್ಳೆ ಹಾಲಲ್ಲ, ಕೆಟ್ಟು ಹೋದ ಹಾಲು, ಮಗುವಿಗೆ ಕೊಡಬಾರ್ದು ಅಂತ. ಬಟ್ ಏನಂದ್ರೆ, ಈ ಕೊಲೆಸ್ಟ್ರಾಮ್ ಅಲ್ಲಿ ರೋಗ ನಿರೋಧಕ ಅಂಶ, ಆಂಟಿಬಾಡೀಸ್ ಅಂತ ನಾವೇನ್ ಹೇಳ್ತೇವೆ, ಅದು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಇದು ಹುಟ್ಟಿದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ದೇವರು ಕೊಡುವಂಥದ್ದು. ಯೂಶಲಿ ಎಲ್ಲಾ ಮಕ್ಕಳಿಗೂ ಫಸ್ಟ್ 3 ದಿನ ಬರುವಂತ ಈ ಹಳದಿ ಹಾಲು, ಕೊಲೆಸ್ಟ್ರಾಮ್ ಅಂತ ನಾವೇನ್ ಹೇಳ್ತೇವೆ, ಅದನ್ನು ಕೊಡ್ಲೇಬೇಕು, ಕಡ್ಡಾಯವಾಗಿ ಕೊಡಲೇಬೇಕು. ಈಗ ಏನು ಸ್ತನಪಾನ ಮಾಡುವುದರಿಂದ ಆಗುವಂತ ಪ್ರಯೋಜನಗಳು? ಈ ಸ್ತನಪಾನ ಮಾಡುವುದರಿಂದ ಮಗುವಿಗೆ ಹಾಗೂ ತಾಯಿಗೆ ಇಬ್ಬರಿಗೂ ಕೂಡ ಹಲವು ಪ್ರಯೋಜನಗಳಿವೆ. ಇದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ, ಮಗು ಮತ್ತೆ ತಾಯಿನ ಬಾಂಧವ್ಯ ತುಂಬಾ ಇಂಪ್ರೂವ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ರೂಮಿಂಗ್ ಇನ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಮಗು ಮತ್ತು ತಾಯಿಯನ್ನು ಇಬ್ಬರನ್ನು ಒಂದೇ ರೂಮ್ ಅಲ್ಲಿ ಇಡುವುದರಿಂದ ದ ಬ್ರೆಸ್ಟ್ ಫೀಡಿಂಗ್ ಜಾಸ್ತಿಯಾಗಿ ಪ್ರಮೋಟ್ ಆಗ್ತದೆ. ಇನ್ನು ಮಗುವಿಗೆ ಸ್ಪೆಷಲ್ ಆಗಿ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಮಗುವಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ, ಲೈಕ್ ಈ ವಾಂತಿ ಭೇದಿ ಆಗುದು ಗಡಿಗಳಿಗೆ, ಇದು ತುಂಬಾ ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಆಗ್ತದೆ ಯೂಶಲಿ ಬ್ರೆಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡಿದಾಗ. ಅದಲ್ಲದೆ ಮಗುವಿಗೆ ಮುಂದೆ ಆಸ್ತಮಾ, ಬೊಜ್ಜು, BP, ಶುಗರ್ ಇಂಥ ಕಾಯಿಲೆಗಳು ಬರುವಂತ ಸಂದರ್ಭ ಕೂಡ ತುಂಬಾ ಕಮ್ಮಿ ಇರುತ್ತದೆ ಎದೆ ಹಾಲು ಕುಡಿದ ಮಗುವಲ್ಲಿ. ಅದಲ್ಲದೆ ಕಿವಿಯಲ್ಲಿ ಇನ್ಫೆಕ್ಷನ್ ಆಗುದು, ಕಿವಿ ಸೋರುವುದು, ಈ ತರ ಕಂಡೀಷನ್ಸ್ ಕೂಡ ಮಗುವಲ್ಲಿ ತುಂಬಾ ಕಮ್ಮಿ ಇರ್ತದೆ. ಇನ್ನು ತಾಯಿಗೆ ಪ್ರೆಗ್ನೆನ್ಸಿಯಲ್ಲಿ ಶೇಖರವಾಗಿರುವ ಕೊಬ್ಬು, ತೂಕ ಇಳಿಸಲಿಕ್ಕೆ ಎದೆ ಹಾಲು ಕುಡಿಸೋದು ಹೆಲ್ಪ್ ಆಗ್ತದೆ. ಅಲ್ಲದೆ ತಾಯಿಯಲ್ಲಿ ಕೂಡ ಅಂಡಾಶಯದ ಕ್ಯಾನ್ಸರ್ ಇಂಥ ಮಾರಕ ಕಾಯಿಲೆಗಳನ್ನು ಎದೆ ಹಾಲು ಕುಡಿಸೋದ್ರಿಂದ ತಡೆಗಟ್ಟಬಹುದು. ಓಕೆ. ಈಗ ಸಾಮಾನ್ಯವಾಗಿ ಈಗ ನಿದ್ದೆ ಮಾಡಿರುವಂಥ ಮಗುವನ್ನು ಈಗ ತಾಯಿಗೆ ಸ್ತನಪಾನ ಮಾಡಿಸ್ಬೇಕಂತ ಇರುತ್ತೆ, ಆ ಮಗು ನೆಬ್ಬಿಸೋದು ಯಾವ ರೀತಿ? ಇದು ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ ಅಂದರೆ, ಯೂಶಲಿ ನಮ್ಮ ಹತ್ರ ಬಂದು ಪೇಷಂಟ್ಸ್ ಏನು ಹೇಳ್ತಾರೆ ಅಂದರೆ, ಮಗು ನಿದ್ರೆ ಮಾಡ್ತಾ ಇರ್ತದೆ, ಅದು ಹೇಳುದಿಲ್ಲ, ಹಾಗಾಗಿ ನಮಗೆ ಹಾಲು ಕೊಡಲಿಕ್ಕೆ ಆಗುದಿಲ್ಲ. ಯೂಶಲಿ ಏನಾಗ್ತದೆ ಅಂದರೆ, ಬಟ್ ಫಸ್ಟ್ ಹುಟ್ಟಿದ ಮಗು 15 ದಿನದವರೆಗೆ ರಾತ್ರಿಯಲ್ಲಿ 2 ಗಂಟೆಯಾಗಿ ಎಬ್ಬಿಸಿ ಹಾಲು ಕೊಡಬೇಕಾಗ್ತದೆ. ಈ ಮಗುವನ್ನು ಎಬ್ಬಿಸ್ಲಿಕ್ಕೆ ಕೂಡ ಕೆಲವು ತಂತ್ರಗಳಿವೆ. ಓಕೆ, ಅದು ಹೇಗೆ ಅಂದರೆ, ಮಗು ಮಲಗಿರುವ ಮಗು ಇದು ಬಟ್ಟೆ ಬಿಚ್ಚಬೇಕು, ಇಲ್ಲ ಡೈಪರ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಮೃದುವಾಗಿ ಮಗು ಹತ್ರ ಮಾತಾಡಬೇಕು, ಇಲ್ಲ ಮಗುವಿನ ಕೈ ಕಾಲಿಗೆ ಮೆತ್ತಗೆ ಮಸಾಜ್ ಮಾಡಿದಾಗ ಯೂಶಲಿ ಮಗು ಹೇಳ್ತದೆ. ಇನ್ನು ಸೆಕೆಂಡ್ ಪ್ರಾಬ್ಲಮ್ ಏನಂದ್ರೆ, ಯೂಶಲಿ ನಾವು ಕೇಳುವಂತದ್ದು, ಡಾಕ್ಟರ್ ನಾನು ಎದೆಯಲ್ಲಿ ಮಗು ಹೇಳ್ತದೆ, ಹಾಲು ಕೊಡ್ತೇನೆ, ಆದ್ರೆ ಮಗು ನಿದ್ರೆ ಮಾಡ್ಲಿಕ್ಕೆ ಶುರು ಮಾಡ್ತದೆ ಮತ್ತೆ, ಆವಾಗ ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಆವಾಗ ಯೂಶಲಿ ಆ ಎದೆಯಿಂದ ಮಗುವನ್ನು ಬಿಡಿಸಿ ಇನ್ನೊಂದು ಸೈಡ್ ಅಲ್ಲಿ ಕೊಡ್ಲಿಕ್ಕೆ ಶುರು ಮಾಡ್ಬೇಕು. ಹಾಲಿನ ಉದ್ವೇಗ ಜಾಸ್ತಿ ಆದಾಗ ಯೂಶಲಿ ಮಗು ತನ್ನಷ್ಟಕ್ಕೆ ಪ್ರೋತ್ಸಾಹಗೊಂಡು ಹಾಲು ಕುಡಿಯಲು ಶುರು ಮಾಡುತ್ತೆ.
ಯಾವ ಪರಿಸ್ಥಿತಿಯಲ್ಲಿ ಮಗುವಿಗೆ ಹಾಲು ಕೊಡಬಾರದು? ಇದು ವೆರಿ ರೇರ್ ಆಗಿ ಮಗುವಿಗೆ ಹಾಲು ಕೊಡದಿರುವಂತ ಪರಿಸ್ಥಿತಿಗಳಿರ್ತವೆ. ಒನ್ ಆಫ್ ದ ಕಾಮನ್ ಅಂದ್ರೆ ಮಗುವಿಗೆ ಕೆಲವೊಮ್ಮೆ ವಂಶವಾಹಿನಿಯಲ್ಲಿ ಕೆಲವು ರೋಗಗಳಂದ್ರೆ ಗ್ಯಾಲಕ್ಟೋಸೀಮಿಯಾಸ್ ಅಂತ ಹೇಳ್ತೇವೆ. ಈ ತರ ಕಂಡೀಷನ್ ಅಲ್ಲಿ ಮಗುವಿಗೆ ಎದೆ ಹಾಲನ್ನು ಜೀರ್ಣ ಮಾಡುವಂತ ಶಕ್ತಿ ಇರುವುದಿಲ್ಲ. ಈ ತರ ಸಂದರ್ಭ ಇದ್ದಾಗ ಮಗುವಿಗೆ ಎದೆ ಹಾಲನ್ನು ಕೊಡದೇ ಇರ್ಲಿಕ್ಕೆ ಡಾಕ್ಟರೇ ಸಲಹೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಗುವಿಗೆ ಎದೆ ಹಾಲು ಕೊಡಬಾರದು. ಎರಡನೇ ಅಂದ್ರೆ ತಾಯಿಯಲ್ಲಿ ಏನಾದ್ರೂ ತೀವ್ರ ತರದ ವೈರಲ್ ಇನ್ಫೆಕ್ಷನ್ ಇದ್ದಾಗ, ಕೆಲವೊಮ್ಮೆ HIV ಏನಾದ್ರೂ ಆ ತರ ಕಂಡೀಷನ್ಸ್ ಇದ್ದಾಗ ಎದೆ ಹಾಲು ಕೊಡದೇ ಇರುವುದು ಉತ್ತಮ. ಈಗ ಈ ಸೀಳು ತುಟಿ ಇರುವಂತ ಮಗುವಿಗೆ ಹಾಲು ಕೊಡಬಹುದಾ, ಸ್ತನಪಾನ ಮಾಡಬಹುದಾ? ಸೀಳು ತುಟಿ ಮತ್ತೆ ಈ ಕೆಲವೊಮ್ಮೆ ಟಂಗ್ ಟೈ ಅಂತ ನಾವೇನ್ ಹೇಳ್ತೇವೆ, ಅಂದ್ರೆ ನಾಲಿಗೆಯನ್ನು ಹೊರಗೆ ಚಾಚಲಿಕ್ಕೆ ಬರದಿರುವಂತ ಸ್ಥಿತಿ, ಇದರಲ್ಲಿ ಮಕ್ಕಳಿಗೆ ಸಾಮಾನ್ಯವಾಗಿ ತಾಯಿಗೆ ಹಾಲು ಕೊಡ್ಲಿಕ್ಕೆ ತುಂಬಾ ಕಷ್ಟ ಬರ್ತದೆ. ಯಾಕಂದ್ರೆ ಮಗು ಹಾಲನ್ನು ಸರಿಯಾಗಿ ತಕೊಳ್ಳುವುದಿಲ್ಲ, ಇಲ್ಲ ತಕೊಂಡ ಹಾಲು ಮೂಗೊಳಗೆ ಹೋಗಿ ಶ್ವಾಸಕೋಶಕ್ಕೆ ಹೋಗುವ ರಿಸ್ಕ್ ಇರ್ತದೆ. ಬಟ್ ಈ ತರ ಸಿಚುವೇಶನ್ ನಲ್ಲಿ ಲ್ಯಾಕ್ಟೇಷನಲ್ ಕೌನ್ಸಿಲರ್ಸ್ ಅಂತ ಅವೈಲೇಬಲ್ ಇದ್ದಾರೆ. ಅವರ ಹತ್ರ ಕನ್ಸಲ್ಟೇಷನ್ ತಗೊಂಡು ಬೇರೆ ಬೇರೆ ಪೊಸಿಷನ್ಸ್ ಇರ್ತದೆ ಈ ತರ ಮಕ್ಕಳಿಗೆ ಹಾಲನ್ನು ಕೊಡ್ಲಿಕ್ಕೆ. ಇದನ್ನು ನಾವು ತಾಯಿಗೆ ಅಭ್ಯಾಸ ಮಾಡಿ ಕೊಡ್ಬೇಕಾಗ್ತದೆ ಯೂಶಲಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್ ಅಲ್ಲಿ ಯೂಶಲಿ ಮಗುವಿಗೆ ಆಪರೇಷನ್ ಅಗತ್ಯ ಇರ್ತದೆ. 10 kg ಆಗುವಾಗ ಮಗುವಿಗೆ ಯೂಶಲಿ ನಾವು ಆಪರೇಷನ್ ಅನ್ನು ಮಾಡಿಸಬೇಕಾಗ್ತದೆ. ನಾವು ಎದೆ ಹಾಲನ್ನು ಕೊಡದೇ ಇದ್ದರೆ ಮಗುವಿನ ತೂಕ 10 kg ಬರುವುದು ತುಂಬಾ ಕಷ್ಟವಾಗ್ತದೆ. ಅದು ಅಲ್ಲದೆ ನಡುವಲ್ಲಿ ಮಗುವಿಗೆ ಇನ್ಫೆಕ್ಷನ್ಸ್, ವಾಂತಿ, ಬೇದಿ ಇಂಥ ಕಾಯಿಲೆಗಳಿಗೆ ತುತ್ತಾಗಿ ಮಗು ವೆಯ್ಟ್ ಗೇನ್ ಅನ್ನು ತುಂಬಾ ಕಡಿಮೆ ಮಾಡ್ತದೆ. ಓಕೆ. ಈಗ ಸಾಮಾನ್ಯವಾಗಿ ಈ ಸ್ತನಪಾನ ಮಾಡುವಂತ ಅವಧಿ ಎಷ್ಟಿರಬೇಕು, ಎಷ್ಟು ಹೊತ್ತು ಕೊಡಬೇಕಂತ ಕೊಡುವಾಗ? ಇದು ಯೂಶಲಿ ಫಸ್ಟ್ 15 ದಿನ ಏನಿರ್ತದೆ ಮಗು ಹುಟ್ಟಿ ಪ್ರತಿ 2 ಗಂಟೆಗೆ ಮಗುವಿಗೆ 20 ನಿಮಿಷ ಸ್ತನಪಾನ ಮಾಡಲೇಬೇಕು. ಪ್ರತಿ 2 ಗಂಟೆಗೊಮ್ಮೆ 20 ನಿಮಿಷ ಮಾಡಲೇಬೇಕು. 15 ದಿನಗಳಾದ ಮೇಲೆ ಮಗುವಿಗೆ ಎಷ್ಟು ಬೇಕು ಅಷ್ಟು, ಹಾಗೆ ಅಂದ್ರೆ ಡಿಮ್ಯಾಂಡ್ ಫೀಡಿಂಗ್, ಮಗು ಅತ್ತಾಗ ಕೊಡಬೇಕು ಹಾಗೆ. ಅಂಡ್ ಯೂಶಲಿ ಏನಾಗ್ತದೆ, ಒಂದು ಸ್ತನದಲ್ಲಿ ಫುಲ್ ಆಗಿ 20 ನಿಮಿಷ ಕೊಡಬೇಕು. ಯಾಕಂದ್ರೆ ಹಾಲಲ್ಲಿ 2 ರೀತಿಯ ಹಾಲುಗಳಿರ್ತದೆ. ಒಂದು 4 ಮಿಲ್ಕ್ ಅಂತ ಹೇಳ್ತೇವೆ, ಇನ್ನೊಂದು ಹೈಂಡ್ ಮಿಲ್ಕ್ ಅಂತ ಹೇಳ್ತೇವೆ. 4 ಮಿಲ್ಕ್ ಅಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇರ್ತದೆ, ವೆರಸ್ ಹೈಂಡ್ ಮಿಲ್ಕ್ ಅಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಎರಡೂ ಸೈಡ್ ಅನ್ನು ಒಂದೇ ಸಲ ಕೊಟ್ಟರೆ ಏನಾಗ್ತದೆ ಅಂದ್ರೆ 10 ನಿಮಿಷ ಈ ಸೈಡ್, 10 ನಿಮಿಷ ಇನ್ನೊಂದು ಸೈಡ್ ಕೊಟ್ಟಾಗ ಮಗು ಬರೀ ನೀರಿನ ಅಂಶವನ್ನು ಕುಡಿತದೆ, ತೂಕ ಹೆಚ್ಚುವುದಿಲ್ಲ. ಯಾಕಂದ್ರೆ ಕೊಬ್ಬಿನ ಹಾಲು ತಾಯಿಯಲ್ಲಿ ಉಳಿದಿರ್ತದೆ. ಸೊ ಯೂಶಲಿ ಒಂದು ಬ್ರೆಸ್ಟ್ ಅನ್ನು ಕಂಪ್ಲೀಟ್ ಆಗಿ ಎಂಪ್ಟಿ ಮಾಡಿ ಇನ್ನೊಂದು ಬ್ರೆಸ್ಟ್ಗೆ ಹೋಗಬೇಕು. ಓಕೆ. ಡಾಕ್ಟರ್, ಇವಾಗ ಅವಳಿ ಜವಳಿ ಮಕ್ಕಳಿದ್ದಾರೆ, ಟ್ವಿನ್ಸ್ ಮಕ್ಕಳಿದ್ದಾರೆ, ಅವರಿಗೆ ಯಾವ ರೀತಿ ಕೊಡುವಂಥದ್ದು ಮತ್ತೆ ಆ ತಾಯಿಯ ಎದೆ ಹಾಲು ಸಾಕಾಗತ್ತಾ? ಇದು ಸಾಮಾನ್ಯವಾಗಿ ಕೇಳಿ ಬರುವಂತದ್ದು. ಬಟ್ ಯೂಶಲಿ ತ್ರಿವಳಿ ಅಥವಾ ಅವಳಿ ಜನನದಲ್ಲಿ ಕೂಡ ಎದೆ ಹಾಲು ಮಕ್ಕಳಿಗೆ ಸಾಕಾಗ್ತದೆ. ಬಟ್ ಯೂಶಲ್ ಪ್ರಾಬ್ಲಮ್ಸ್ ಏನಂದ್ರೆ ಅವಳಿ ಅಥವಾ ತ್ರಿವಳಿ ಗರ್ಭಾವಸ್ಥೆ ಇದ್ದಾಗ ಡೆಲಿವರಿ ಸ್ವಲ್ಪ ಬೇಗ ಆಗ್ತದೆ, ಮಕ್ಕಳು ಚಿಕ್ಕದಿರ್ತವೆ, ಹಾಲು ಹೀರುವ ಶಕ್ತಿ ಅವಕ್ಕೆ ಸರಿಯಾಗಿ ಇರುವುದಿಲ್ಲ. ಆ ಸಂದರ್ಭದಲ್ಲಿ ತಾಯಿ ಹಾಲನ್ನು ವ್ಯಕ್ತಪಡಿಸಿ ಇದು ಸ್ಪೂನ್ ಮೂಲಕವ ಇಲ್ಲ ಬಾಟಲ್ಸ್ ಮೂಲಕವ ಕೊಡುವ ಪ್ರಯತ್ನ ಮಾಡಿ, ಆಮೇಲೆ ಮಗುವಿನ ತೂಕ ಸಮರ್ಥಕವಾಗಿದ್ದಾಗ ಅಂದ್ರೆ ಹಾಲು ಹೀರುವ ಶಕ್ತಿ ಬಂದಾಗ ಮಗುವಿಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ 6 ತಿಂಗಳವರೆಗೆ ಕೊಡ್ಲೇಬೇಕು. 6 ತಿಂಗಳ ನಂತರ ನಿಧಾನವಾಗಿ ಮಗುವಿಗೆ ಬೇರೆ ಆಹಾರಗಳ ಪರಿಚಯ ಮಾಡಿ ಕೊಡಬಹುದು, ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂತ ನಾವು ಹೇಳ್ತೇವೆ. ಆದ್ರೂ ಕೂಡ ಈಗ ಕರೆಂಟ್ ಗೈಡ್ಲೈನ್ಸ್ ಪ್ರಕಾರ ಮಗುವಿಗೆ ಕಾಂಪ್ಲಿಮೆಂಟರಿ ಫೀಡಿಂಗ್ ಶುರು ಮಾಡಿದ ನಂತರ ಕೂಡ ನಾವು 2 ವರ್ಷವರೆಗೆ ಎದೆ ಹಾಲು ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. 2 ವರ್ಷ ತನಕ ಕೊಡಬೇಕು ಅಂತ. ಮಗುವಿನ ಬ್ರೈನ್ ಬೆಳವಣಿಗೆ, ಮಗುವಿನ ಬಿಹೇವಿಯರಲ್ ಇದು ಎಲ್ಲ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಓವರಾಲ್ ಆಗಿ ಮಗುವಿನ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ. ಈಗ ಡಾಕ್ಟ್ರೆ, ಈ ಎದೆ ಹಾಲಿನ ಬಣ್ಣ ಬದಲಾದರೆ ಆವಾಗ ಏನ್ ಮಾಡ್ಬೇಕು? ಯೂಶಲಿ ಕೆಲವೊಮ್ಮೆ ತಾಯಿಗಳು ಹೇಳ್ತಾರೆ, ನನಗೆ ಬ್ರೆಸ್ಟ್ ಮಿಲ್ಕ್ ಇವತ್ತು ಸ್ವಲ್ಪ ಹಳದಿ ಕಾಣ್ತಾ ಉಂಟು, ಕಲರ್ ಚೇಂಜ್ ಉಂಟು, ಅದು ಹಾಳಾಗಿದೆ, ಕೊಡಬಹುದಾ ಅಂತ ಸಂದೇಹ ಇರ್ತದೆ. ಬಟ್ ಯೂಶಲಿ ತಾಯಿದು ಆಹಾರ ವ್ಯತ್ಯಾಸ ಅಥವಾ ತಾಯಿ ಏನಾದರೂ ವಿಟಮಿನ್ಸ್ ಅಥವಾ ಸಪ್ಲಿಮೆಂಟ್ಸ್ ಏನಾದರೂ ತಗೊಂಡಾಗ ಬ್ರೆಸ್ಟ್ ಮಿಲ್ಕಿನ ಬಣ್ಣ ಬದಲಾಗುವ ಚಾನ್ಸ್ ಇರ್ತದೆ. ಬಟ್ ಇದರಿಂದ ಮಗುಗೆ ಏನೇ ತೊಂದರೆ ಆಗುವುದಿಲ್ಲ, ಎದೆ ಹಾಲು ಕೊಡುವುದನ್ನು ಕಂಟಿನ್ಯೂ ಮಾಡಬಹುದು. ಅದಲ್ಲದೆ ಏನು ತೊಂದರೆ ಇಲ್ಲ. ಇನ್ನೊಂದು ಸಂದರ್ಭ ಅಂದ್ರೆ ಕೊಲಾಸ್ಟ್ರಮ್, ಇದು ಸಾಮಾನ್ಯವಾಗಿ ನಾವು ಕೇಳುದು, ಅದು ಹಳದಿ ಆಗಿದೆ, ಒಡೆದು ಹೋಗಿದೆ, ಕೊಡುವುದಿಲ್ಲ ಅಂತ. ಬಟ್ ಕೊಲಾಸ್ಟ್ರಮ್ ಕೂಡ ನಾವು ಕೊಡಲೇಬೇಕು. ಈಗ ಮಹಿಳೆ ಗರ್ಭಿಣಿ ಆಗುವಂತ ಸಂದರ್ಭದಲ್ಲಿ ಅದಕ್ಕೆ ಎದೆ ಹಾಲು ಕೊಡ್ಲಿಕ್ಕೆ ಏನಾದರೂ ತಯಾರಿ ಮಾಡಿಕೊಳ್ಬೇಕಾ? ಹೌದು. ಎಲ್ಲಾ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರು ಕೂಡ ತಮ್ಮ ಗೈನಕಾಲಜಿಸ್ಟ್ ಹತ್ರ ಒಂದು ಸಲ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನು ಮಾಡಿಸಲೇಬೇಕು. ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ಸಲ ಏನಾಗ್ತದೆ ಅಂದ್ರೆ ಅವರಿಗೆ ಮುಜುಗರವೋ ಹೇಳುವುದೇ ಇಲ್ಲ ಡಾಕ್ಟರ್ ಹತ್ರ. ಯೂಶಲಿ ಅವರಿಗೆ ಫ್ಲಾಟ್ ನಿಪ್ಪಲ್ಸ್ ಅಥವಾ ಇನ್ವರ್ಟೆಡ್ ನಿಪ್ಪಲ್ಸ್ ಅಂತ ಇರ್ತದೆ, ಅಂದ್ರೆ ಮೊಲೆ ತೊಟ್ಟು ತುಂಬಾ ಒಳಗಡೆ ಇರ್ತದೆ. ಈ ತರ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಡೆಲಿವರಿ ಆದ ನಂತರ ಮಗುವಿಗೆ ತೊಟ್ಟು ಸಿಗದೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗಬಹುದು. ಅದಕ್ಕೆ
ನಾವು ಈಗ ಗರ್ಭಾವಸ್ಥೆಯಲ್ಲೇ ಇದನ್ನು ಕಂಡು ಹಿಡಿದ್ರೆ ಸರ್ಟನ್ ಪ್ರೊಸೀಜರ್ಸ್ ಇರ್ತದೆ ಅದಕ್ಕೆ, ಸಿರಿಂಜಿಂಗ್ ಅದನ್ನು ಮಾಡಿ ತೊಟ್ಟನ್ನು ಹೊರಗೆ ತಂದು ಮಗುವಿಗೆ ಮುಂದೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬಹುದು. ಈಗ ಎದೆ ತೊಟ್ಟು ಒಡೆದು ಹೋಗಿದ್ದರೆ ಅಂತ ಸಂದರ್ಭದಲ್ಲಿ ಮಗುವಿಗೆ ಹಾಲು ಯಾವ ರೀತಿ ಕೊಡುವಂತದ್ದು? ಯೂಶಲಿ ಎದೆ ತೊಟ್ಟು ಒಡೆದು ಹೋಗಿದ್ರೆ ಮಗುವಿಗೆ ಹಾಲು ಕೊಡುವುದರಲ್ಲಿ ಏನೂ ತೊಂದರೆ ಇಲ್ಲ. ಬಟ್ ಹಾಲು ಕುಡಿದಾಗ ಮಗು ತಾಯಿಗೆ ತುಂಬಾ ನೋವಾಗ್ತದೆ. ಹಾಗಾಗಿ ಹೆಚ್ಚಿನ ಮಹಿಳೆಯರು ಎದೆ ಹಾಲು ಕುಡಿಲಿಕ್ಕೆ ಹಿಂದೆ ಸರಿತಾರೆ ತೊಟ್ಟು ಒಡೆದಿದ್ದಾಗ. ಬಟ್ ಆಮೇಲೆ ಏನಾಗ್ತದೆ, ಹಾಲು ಬ್ಲಾಕ್ ಆಗಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ, ಮಾಸ್ಟೈಟಿಸ್ ಅಂತ ನಾವು ಹೇಳ್ತೇವೆ, ಅದು ಆಗೋ ಸಂದರ್ಭ ತುಂಬಾ ಜಾಸ್ತಿ ಆಗಿರ್ತದೆ. ಯೂಶಲಿ ಏನಾದ್ರೂ ಎದೆ ತೊಟ್ಟು ಒಡೆದಿದ್ರೆ ಹಾಲನ್ನು ವ್ಯಕ್ತಪಡಿಸಿ, ಅಂದ್ರೆ ಕೈಯಲ್ಲೇ ಹಿಂಡಿ ಯಾವ್ದಾದ್ರು ಚಮಚ ಅಥವಾ ಇದರಲ್ಲಿ ಮಗುವಿಗೆ ಕುಡಿಸಬೇಕು. ಆ ಸೈಡ್ ಅಲ್ಲಿ ಹಾಲು ಆ ಸೈಡ್ ಅಲ್ಲಿ ಕುಡಿಸದೇ ಇರಬಾರ್ದು. ಯಾವ ಕಾರಣಕ್ಕೂ ಕೂಡ ಕುಡಿಸದೇ ಇರಬಾರ್ದು. ಹೆಚ್ಚಿನ ಸಲ ಏನಾಗ್ತದೆ ಅಂದ್ರೆ ಪೇನ್, ನೋವಿರೋದ್ರಿಂದ ತಾಯಂದಿರು ಹಾಲು ಆ ಸೈಡ್ ಇಂದ ಕುಡಿಸುವುದಿಲ್ಲ. ಈಗ ಏನಾದರೂ ಸರ್ಜರಿ ಆಗಿದ್ದರೆ, ಈಗ ಮಹಿಳೆಗೆ ಸ್ತನದಲ್ಲಿ ಸರ್ಜರಿ ಆಗಿದ್ದರೆ ಹಾಲು ಕೊಡಬಹುದಾ? ಹೌದು, ಡೆಫಿನೆಟ್ಲಿ ಹಾಲು ಕೊಡಬಹುದು, ಏನು ತೊಂದರೆ ಬರುವುದಿಲ್ಲ. ಈಗ ಹೆಪಟೈಟಿಸ್ ಕ್ಯಾರಿಯರ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಅಂತ ಒಂದು ಅವಸ್ಥೆ ಇದ್ದಾಗ ಆವಾಗ ಏನು ಮಾಡಬೇಕು? ಈ ಹೆಪಟೈಟಿಸ್ ಕ್ಯಾರಿಯರ್ ಅಂದ್ರೆ ಹೆಪ್ ಬಿ ಯೂಶಲಿ ಕ್ಯಾರಿಯರ್ ಸ್ಟೇಟ್ ತಾಯಂದ್ರಲ್ಲಿ ಕೆಲವೊಮ್ಮೆ ಕಂಡು ಬರ್ತದೆ. ಆವಾಗ ಯೂಶಲಿ ನಾವೇನ್ ಹೇಳ್ತೇವೆ ಅಂದ್ರೆ ಹುಟ್ಟಿದ ಕೂಡಲೇ ಮಗುವಿಗೆ ಇಮ್ಯುನೋಗ್ಲೋಬುಲಿನ್ ಅಂಡ್ ವ್ಯಾಕ್ಸಿನ್ ಎರಡನ್ನು ಇಮಿಡಿಯೇಟ್ ಆಗಿ ನಾವು ಕೊಟ್ಟಿರ್ತೇವೆ 72 ಗಂಟೆಯಲ್ಲಿ. ಈ ತರ ವ್ಯಾಕ್ಸಿನೇಟೆಡ್ ಮತ್ತೆ ಇಮ್ಯುನೋಗ್ಲೋಬುಲಿನ್ ತಕೊಂಡಿರುವ ಮಗುವಿಗೆ ತಾಯಿ ಎದೆ ಹಾಲನ್ನು ಕೊಡಬಹುದು. ರೋಗ ಹರಡುವಿಕೆಯ ಯಾವ ಸಂಭಾವ್ಯ ಇಲ್ಲ, ಯಾವ ಸಂಭವ ಕೂಡ ಇಲ್ಲ. ಆರೋಗ್ಯ ಕಿರಣ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದೇವೆ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಿನ ಕನ್ಸಲ್ಟೆಂಟ್ ಮತ್ತು ಈ ಒಂದು ಆಸ್ಪತ್ರೆಯ ಹೆರಿಗೆ ಮತ್ತು ಪ್ರಸೂತಿ ತಜ್ಞರಾಗಿರುವಂಥ ಡಾಕ್ಟರ್ ಆರ್ತಿಕಾ ಶೆಟ್ಟಿ ಅವರು ಮಾತಾಡ್ತಿದ್ದಾರೆ. ನಾವು ಇವತ್ತು ಸ್ತನಪಾನದ ವಿಚಾರವಾಗಿ ಮಾತಾಡ್ತಿದ್ದೇವೆ. ಮಗುವಿಗೆ ಯಾವ ಸಂದರ್ಭದಲ್ಲಿ ಎಷ್ಟು ಮತ್ತು ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ಮತ್ತು ತಾಯಿ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ಯಾವ ರೀತಿ ಸ್ತನಪಾನ ಮಾಡಬೇಕು, ಒಟ್ಟು ಇದೊಂದು ಜಾಗೃತಿ ಜೊತೆಗೆ ಒಂದಷ್ಟು ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮ ಕೂಡ. ಎಸ್ ಡಾಕ್ಟ್ರೆ, ನಾವು ಅನೇಕ ವಿಚಾರಗಳನ್ನು ಮಾತಾಡಿದೆವು ಈ ಒಂದು ಬ್ರೇಕಿಂಗಿಂತ ಮೊದಲು. ಸಾಮಾನ್ಯ ಒಂದು ಈಗ ಹೊಸದಾಗಿ ಕೇಳಿ ಬರ್ತಾ ಇರುವಂಥದ್ದು ಮಾನವ ಹಾಲಿನ ಬ್ಯಾಂಕ್, ಹ್ಯೂಮನ್ ಮಿಲ್ಕ್ ಬ್ಯಾಂಕ್, ಏನಿದು? ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಈಗ ಆಫ್ಲೇಟ್ ಆಗಿ ಶುರುವಾದಂಥದ್ದು ಒಂದು ವ್ಯವಸ್ಥೆ. ಇದು ಬೇಸಿಕಲಿ ಎದೆ ಹಾಲನ್ನು ದಾನ ಮಾಡುವ ತಾಯಂದಿರು ಯಾರಾದರೂ ಇದ್ದರೆ ಇದನ್ನು ಒಂದು ಶೇಖರಿಸಿ ಇಡುವಂತ ವ್ಯವಸ್ಥೆ. ಯೂಶಲಿ ಈ ಸಂಸ್ಥೆಯಲ್ಲಿ ಸೇವೆಗಳಲ್ಲಿ ಏನಂದ್ರೆ ಎದೆ ಹಾಲು ದಾನ ಮಾಡುವ ತಾಯಂದಿರಿಂದ ಹಾಲನ್ನು ಶೇಖರಿಸಿ ಸಂಸ್ಕರಿಸಿ ಬೇಕಾಗಿರುವ ಮಕ್ಕಳಿಗೆ ವಿತರಿಸಲಾಗುತ್ತದೆ. ಯೂಶಲಿ ಈ ಸಂದರ್ಭ ಹೌದು ಯೂಶಲಿ ಈ ಸಿಚುವೇಶನ್ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ತಾಯಿ ಇಲ್ಲದೆ ಇರುವುದು, ಡೆಲಿವರಿ ಆದ ನಂತರ ತಾಯಿಗೆ ಏನಾದರೂ ಆಗಿದೆ, ತಾಯಿ ICU ಅಲ್ಲಿ ಇದ್ದಾರೆ, ಹಾಲನ್ನು ತೆಗೆಯುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಅಥವಾ ದತ್ತು ತಗೊಂಡ ಸ್ಥಿತಿಯಲ್ಲಿ, ಈ ತರ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇಂದ ಹಾಲನ್ನು ತಕೊಂಡು ಮಗುವಿಗೆ ಕುಡಿಸಬಹುದು, ಎದೆ ಹಾಲನ್ನೇ ಕುಡಿಸಬಹುದು. ಹೆಚ್ಚಾಗಿ ಸ್ಪೆಷಲಿ ನಾವು ಯಾವುದು ಅಂದ್ರೆ ಈ ವೆಯ್ಟ್ ಕಮ್ಮಿ ಇರುವ ಮಕ್ಕಳಲ್ಲಿ ಅವರು ಈ ಫಾರ್ಮುಲಾ ಹಾಲು ಅಥವಾ ದನದ ಹಾಲನ್ನು ಟಾಲರೇಟ್ ಮಾಡುದಿಲ್ಲ ಮಕ್ಕಳು, ವಾಂತಿ ವೇದಿ ಈ ತರ ಕಂಡೀಷನ್ಸ್ ಇರ್ತದೆ. ಇಂಥ ಸಿಚುವೇಶನ್ ಅಲ್ಲಿ ಮಿಲ್ಕ್ ಬ್ಯಾಂಕ್ ಇಂದ ಹಾಲನ್ನು ತಕೊಂಡು ಈ ತರ ಮಗು ಸ್ವಲ್ಪ ದೊಡ್ಡದಾಗುವವರೆಗೆ ಕೊಡಬಹುದು. ಸಾಮಾನ್ಯವಾಗಿ ಈಗ ಕೆಲಸಕ್ಕೆ ಹೋಗುವಂತ ಮಹಿಳೆಯರು ಅವರು ಯಾವ ರೀತಿಯ ಒಂದು ಏನು ಟೈಮ್ ಟೇಬಲ್ ರೂಢಿಸಿಕೊಳ್ಳಬೇಕು? ಹೌದು, ಯೂಶಲಿ ಹೆರಿಗೆ ರಜೆಯ ನಂತರ ಮಹಿಳೆ ವಾಪಸ್ ಕೆಲಸಕ್ಕೆ ಹೋಗುವಾಗ ಇದು ಸಾಮಾನ್ಯವಾಗಿ ಬರುವಂತಹ ತೊಂದರೆ. ಈಗ ನಾನು ಎದೆ ಹಾಲನ್ನು ಹೇಗೆ ಕುಡಿಸ್ಲಿ ಮಗುವಿಗೆ ಅಂತ. ಸೊ ಈ ತರ ತಾಯಂದಿರಲ್ಲಿ ಯೂಶಲಿ ಹಾಲನ್ನು ಅವರ ಕೈಯಲ್ಲಿ ವ್ಯಕ್ತಪಡಿಸಿ ಕುಡಿಸಬಹುದು ಮಗುವಿಗೆ, ಬಾಟಲ್ ಅಲ್ಲಿ ಮನೆಯಲ್ಲಿರುವವರು. ಇಲ್ಲ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಲೆಕ್ಟ್ರಿಕಲ್ ಪಂಪ್ಸ್ ಬರ್ತದೆ ಎದೆ ಹಾಲನ್ನು ಹಿಂಡ್ಲಿಕ್ಕೆ. ಹಿಂಡಿದ ಹಾಲನ್ನು ಬಾಟಲ್ ಅಲ್ಲಿ ಸ್ಟೋರ್ ಮಾಡಿ ಮನೆಯಲ್ಲಿರುವವರು ಮಗುವಿಗೆ ಯೂಶುವಲಿ ಕೊಡಬಹುದು. ಇದರಲ್ಲಿ 2 ತರದ ಸಂದರ್ಭ ಬರ್ತದೆ. ಕೆಲವು ತಾಯಂದಿರು ಈಗ 9 ಗಂಟೆಗೆ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, 12 ಗಂಟೆಗೆ ಬರ್ತಾರೆ. ಆ ತರ ಸಿಚುವೇಶನ್ ಅಲ್ಲಿ ಹಿಂಡಿದ ಹಾಲನ್ನು ಹೊರಗೆ ಇಡಬಹುದು, ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟು ಮಗುವಿಗೆ ಕುಡಿಸಬಹುದು. ಈ ತರ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟ ಹಾಲನ್ನು 4 ಗಂಟೆ ಒಳಗೆ ಕುಡಿಸಬಹುದು ತಾಯಿ. ಇನ್ನು ಕೆಲವು ತಾಯಂದಿರು ಏನಾಗ್ತದೆ, ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ, ಅಷ್ಟೊತ್ತು ಹೊರಗೆ ಇಡ್ಲಿಕ್ಕೆ ಆಗುದಿಲ್ಲ, ಹಾಲು ಒಡೆದು ಹೋಗ್ತದೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಹಾಲನ್ನು ಫ್ರಿಡ್ಜ್ ಅಲ್ಲಿ ಇಡಬಹುದು. ಅಂಡ್ ಫ್ರಿಡ್ಜ್ ಅಲ್ಲಿ ಇಟ್ಟ ಹಾಲನ್ನು ಯೂಶಲಿ ನಾವು ಕೆಳಗೆ ಇಟ್ರೆ, ಅಂದ್ರೆ ಡೋರ್ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ರೆ 3 ರಿಂದ 4 ದಿನ ಇಡಬಹುದು, ಫ್ರೀಸರ್ ಅಲ್ಲದೆ. ಇನ್ನು ಕೆಲವು ಏನಾಗ್ತದೆ, ಈಗ ಅಂದ್ರೆ ಲೋಕ ತುಂಬಾ ಮುಂದೆ ಬಂದಿದೆ. ದೇರ್ ಆರ್ ಮಾರ್ಕೆಟಿಂಗ್ ಪೀಪಲ್ ಹು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ಲೈಕ್ 1 ವಾರ 2 ವಾರ ಹೋಗುವವರಿದ್ದಾರೆ. ಅಂತವರಿಗೆ ಅಂತ ಅಂದ್ರೆ ಈ ಬ್ರೆಸ್ಟ್ ಮಿಲ್ಕ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಸ್ಟೋರೇಜ್ ಬ್ಯಾಗ್ಸ್ ಬರ್ತದೆ. ಓಕೆ, ಈ ಸ್ಟೋರೇಜ್ ಬ್ಯಾಗ್ಸ್ ಅಲ್ಲಿ ಹಾಕಿ ಫ್ರೀಸರ್ ಅಲ್ಲಿ ಇಟ್ರೆ 12
ತಿಂಗಳ ಕಾಲ ಎದೆ ಹಾಲನ್ನು ಸಮರ್ಪಕವಾಗಿ ಸುರಕ್ಷಿತವಾಗಿ ಇಡಬಹುದು. 12 ತಿಂಗಳು, 1 ವರ್ಷ ಆಲ್ಮೋಸ್ಟ್ ವಿ ಕ್ಯಾನ್ ಸ್ಟೋರ್ ದ ಬ್ರೆಸ್ಟ್ ಮಿಲ್ಕ್. ಈ ಸ್ಟೋರ್ ಮಾಡಿದ ಹಾಲನ್ನು ಕೊಡುವ ಸಂದರ್ಭದಲ್ಲಿ ಯಾವೆಲ್ಲ ಎಚ್ಚರಿಕೆ ಬೇಕು? ಹೌದು, ಯೂಶಲಿ ಈ ಶೇಖರಣೆ ಮಾಡುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ನಾವು ಪಾಲಿಸಬೇಕಾಗ್ತದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಂತ ಅಂದ್ರೆ, ಶೇಖರಣೆ ಮಾಡುವಾಗ ಎಲ್ಲ ಸ್ವಚ್ಛ ಇರಬೇಕು. ತಾಯಿಯ ಎದೆ ಕ್ಲೀನ್ ಮಾಡಬೇಕು. ಆಮೇಲೆ ಈ ಕಿಟ್ಸ್ ಏನಿರ್ತದೆ ಅದರಲ್ಲಿ ತುಂಬಾ ಪಂಪ್ಸ್ ಏನಿರ್ತದೆ ಅದರಲ್ಲಿ ತುಂಬಾ ಪಾರ್ಟ್ಸ್ ಇರ್ತದೆ, ಚಿಕ್ಕ ಚಿಕ್ಕ ಕೊಳವೆಗಳು, ಚಿಕ್ಕ ಚಿಕ್ಕ ಸ್ಕ್ರೂಗಳು, ಅದು ಎಲ್ಲ ಸಮರ್ಪಕವಾಗಿ ಕ್ಲೀನ್ ಆಗಿರ್ಬೇಕು. ಏನಾದ್ರೂ ಅದರಲ್ಲಿ ಒಂದು ಜಾಗದಲ್ಲಿ ಏನಾದ್ರೂ ಕೊಳೆ ಏನಾದ್ರೂ ಇದ್ರೆ ಇದು ಫ್ರಿಜ್ ಅಲ್ಲಿ ಹೋಗಿ ಮಲ್ಟಿಪ್ಲೈ ಆಗಿ ಆಮೇಲೆ ಮಗುವಿಗೆ ತುಂಬಾ ತೊಂದರೆ ಮಾಡಬಹುದು. ಸ್ವಚ್ಛವಾಗಿ ಸ್ವಚ್ಛತೆ ಬಗ್ಗೆ ತುಂಬಾ ಗಮನ ಕೊಡಬೇಕಾಗ್ತದೆ. ಇನ್ನೊಂದು ಏನಂತೇಳಿ ಹೇಳಿದ್ರೆ, ಈಗ ನಾವು ಸ್ವಚ್ಛವಾಗಿ ಇಟ್ಟ ಮಿಲ್ಕ್ ಏನಿರ್ತದೆ ಅದನ್ನು ತೆಗೆದು ಈಗ ಮಗುವಿಗೆ ನಾವು ಕೊಡಬೇಕು. ಏನಾಗ್ತದೆ, ಯೂಶಲಿ ಕೆಳಗಿದ ಮಿಲ್ಕ್ ಅಂದ್ರೆ ಲೋವರ್ ಕಂಪಾರ್ಟ್ಮೆಂಟ್ ಮಿಲ್ಕ್ ಇದ್ರೆ ಅಂದ್ರೆ 3-4 ದಿನಕ್ಕೆ ನಾವು ಇಟ್ಟದ್ದು, ಅದನ್ನು ನಾವು ತೆಗೆದು ಹೊರಗಡೆ ವಾತಾವರಣದಲ್ಲಿ ಇಟ್ಟರೆ ಟೆಂಪರೇಚರ್ಗೆ ಬಂದಾಗ ಮಗುವಿಗೆ ಡೈರೆಕ್ಟ್ ಆಗಿ ಕೊಡಬಹುದು. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಫ್ರೀಸ್ ಮಾಡಿರೋ ಮಿಲ್ಕ್ ತೆಗಿಬೇಕು ಮೇಲಿದ ಕಂಪಾರ್ಟ್ಮೆಂಟ್ ಇಂದ. ಆವಾಗ ಏನ್ ಮಾಡ್ಬೇಕಂದ್ರೆ, ಹಾಲನ್ನು ತೆಗೆದು ನಿಮ್ಗೆ ಇಮಿಡಿಯೇಟ್ ಆಗಿ ಬೇಕು, ಮಗು ಜೋರು ಅಳ್ತಾ ಉಂಟು, ಅರ್ಜೆಂಟ್ ಆಗಿ ಕೊಡಬೇಕು, ಹಾಗೇನಾದ್ರೂ ಇದ್ರೆ ಬಿಸಿ ನೀರು ಉಂಟಲ್ಲ ಅದರಲ್ಲಿ ಹಾಕ್ಬೇಕು. ಅಂದ್ರೆ ಹಾಲನ್ನು ಬಿಚ್ಚಿ ಅಲ್ಲ, ಹಾಗೆ. ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಏನಂತೇಳಿ ಹೇಳಿದ್ರೆ, ಸ್ಟೋರ್ಡ್ ಬ್ರೆಸ್ಟ್ ಮಿಲ್ಕ್ ಕೊಡುವಾಗ ಡೈರೆಕ್ಟ್ ಆಗಿ ಗ್ಯಾಸ್ ಅಲ್ಲಿ ಅಥವಾ ಮೈಕ್ರೋವೇವ್ ಅಲ್ಲಿ ಹಾಲನ್ನು ಬಿಸಿ ಮಾಡುವ ಹಾಗೆ ಇಲ್ಲ. ಅದರಲ್ಲಿರುವ ರೋಗ ನಿರೋಧಕ ಶಕ್ತಿ ಎಲ್ಲ ನಾಶ ಆಗಿ ಬಿಡ್ತದೆ. ಓಕೆ, ಅದು ಒಂದು. ಎರಡನೇದು, ಮಗುವಿಗೆ ಬಿಸಿ ಮಾಡಿರೋ ಹಾಲು ಕೊಡುವಾಗ ಯಾರು ಕೊಡುವವರು ಟೆಂಪರೇಚರ್ ಅನ್ನು ಒಮ್ಮೆ ಚೆಕ್ ಮಾಡ್ಬೇಕು. ಅವರ ಕೈ ಮೇಲೆ 1-2 ತೊಟ್ಟು ಹಾಕಿ ಸರಿ ಉಂಟಾ ಅಂತ ನೋಡ್ಬೇಕು, ಇಲ್ಲಾಂದ್ರೆ ಮಗುವಿನ ಬಾಯಿ ಸುಟ್ಟು ಹೋಗ್ತದೆ. ಆಯ್ತಾ? ಮೂರನೇದು ಏನಂತ ಹೇಳಿದ್ರೆ, ಒಮ್ಮೆ ಈಗ ನಾನು ಮಾಡಿದೆ, ಒಂದು 150 ml ಹಾಲಿತ್ತು ಒಂದು ಬ್ಯಾಗ್ ಅಲ್ಲಿ, ತೆಗೆದು ನಾವು ಮಾಡಿದೆವು. ಮಾಡಿದ ನಂತರ ಆ ಮಗು ಏನು ಮಾಡಿತ್ತು, ಬರೀ 50 ml ಕುಡಿಯಿತು. ಈಗ ಇನ್ನುಳಿದ 50 ml ಏನ್ ಮಾಡುದು ಅಂತ, ಅದನ್ನು ನಾವು 2 ಗಂಟೆ ಒಳಗೆ ಕೊಡ್ಬೇಕು. ಮಾಡಿದ್ಮೇಲೆ ಮತ್ತೆ ಕೊಡ್ಲಿಕ್ಕಿಲ್ಲ, ಅಥವಾ ಮತ್ತೆ ಫ್ರಿಜ್ ಅಲ್ಲಿ ಹಾಕ್ಲಿಕ್ಕೆ ಕೂಡ ಇಲ್ಲ ಅದನ್ನು. ಒಮ್ಮೆ ಅದನ್ನು ಓಪನ್ ಮಾಡಿದ ನಂತರ 2 ಗಂಟೆ ಒಳಗಡೆ ಮತ್ತೆ ಬಳಸಬಹುದು. ಅದು ಬಿಟ್ಟರೆ ಮತ್ತೆ ಪುನಃ ಅದನ್ನು ಬಳಸುವಾಗ ಇಲ್ಲ. ಮತ್ತೆ ಸ್ಟೋರೇಜ್ ಬ್ಯಾಗ್ಸ್ ಕೂಡ ಯೂಶಲಿ ನಾವು ಮಾರುಕಟ್ಟೆಯಲ್ಲಿ ಎಲ್ಲ ಪ್ಲಾಸ್ಟಿಕ್ ಇದರಲ್ಲಿ ಸ್ಟೋರ್ ಮಾಡುವ ಇದು ಉಂಟು. ಯೂಶಲಿ ಏನಾದ್ರೂ ತಾಯಿ ಅಷ್ಟು ಅಂದ್ರೆ ಶಿ ಇಸ್ ಮೋಟಿವೇಟೆಡ್ ಅಂದ್ರೆ ಬ್ರೆಸ್ಟ್ ಫೀಡ್ ಮಾಡ್ಬೇಕಂತ, ಅವರು BPA ಫ್ರೀ ಮಟೀರಿಯಲ್ ಅನ್ನೇ ಬೈ ಮಾಡಬೇಕು. ಅಂದ್ರೆ ಈ ಪ್ಲಾಸ್ಟಿಕ್ಸ್, ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಏನ್ ಹೇಳಿರ್ತೇವಲ್ಲ, ಅದರಲ್ಲಿ ಮಗುವಿಗೆ ಬ್ರೆಸ್ಟ್ ಫೀಡ್ ಸ್ಟೋರ್ ಮಾಡಬಾರ್ದು. ಯಾಕಂದ್ರೆ ಇದು ಲಾಂಗ್ ಟೈಮ್ ಸ್ಟೋರೇಜ್, ಸೊ ಮಗುವಿಗೆ ಪ್ಲಾಸ್ಟಿಕ್ಸ್ ಹೋಗಬಾರ್ದು. BPA ಫ್ರೀ ಸಬ್ಸ್ಟೆನ್ಸ್ ಅಂತ ಮಟೀರಿಯಲ್ಸ್ ಬರ್ತದೆ, ಅದರಲ್ಲೇ ಕೊಡಬೇಕು. ಈಗ ಡಾಕ್ಟರ್, ಇದೀಗ ಕೋವಿಡ್ ನ ಕಾಲ. ಒಂದು ವೇಳೆ ಈಗ ತಾಯಿಗೆ ಕೋವಿಡ್ ಇದ್ದರೆ ಎದೆ ಹಾಲು ಕೊಡಬಹುದಾ? ಎಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೋವಿಡ್ ಇದ್ರೆ ಏನಾಗ್ತದೆ ಅಂದ್ರೆ, ತಾಯಿಗೆ ಕೋವಿಡ್ ಇದ್ದಾಗ ಆಂಟಿಬಾಡೀಸ್ ತಾಯಿ ಪ್ರೊಡ್ಯೂಸ್ ಮಾಡ್ತಾರೆ ಕೋವಿಡ್ ಅಗೇನ್ಸ್ಟ್. ಈ ಆಂಟಿಬಾಡೀಸ್ ಏನಾಗ್ತದೆ, ಎದೆಹಾಲು ಮೂಲಕ ಮಗುವಿಗೆ ತಲುಪ್ತದೆ. ಅಂಡ್ ಈ ಆಂಟಿಬಾಡೀಸ್ ಇಂದ ಮಗುವಿಗೆ ಕೂಡ ಕೋವಿಡ್ ಬಾರದ ಹಾಗೆ ತಡೆಗಟ್ಟಬಹುದು. ಸೊ ಕೋವಿಡ್ ಇರುವ ತಾಯಂದಿರು ಕೂಡ ಡೆಫಿನೆಟ್ ಆಗಿ ಬ್ರೆಸ್ಟ್ ಫೀಡ್ ಮಾಡಲೇಬೇಕು. ಈಗ ಹಾಲುಣಿಸುವಂತ ಅಂದ್ರೆ ಸ್ತನಪಾನ ಮಾಡ್ತಾ ಇರುವಂತ ತಾಯಿ ಕೋವಿಡ್ ಲಸಿಕೆ ವ್ಯಾಕ್ಸಿನೇಷನ್ ತಗೊಳ್ಬಹುದಾ? ಹೌದು, ಕೋವಿಡ್ ವ್ಯಾಕ್ಸಿನ್ ಈಗ ಸದ್ಯಕ್ಕೆ ಇರುವಂತ ವ್ಯಾಕ್ಸಿನ್ ಯಾವುದು ಲೈವ್ ವ್ಯಾಕ್ಸಿನ್ಸ್ ಅಲ್ಲ. ಹಾಗಾಗಿ ಎದೆಹಾಲಲ್ಲಿ ವೈರಸ್ ಮಗುವಿಗೆ ಎದೆಹಾಲಿಂದ ಹೋಗುವ ಸಾಧ್ಯತೆ ಇಲ್ವೇ ಇಲ್ಲ. ಬಟ್ ಇನ್ಫ್ಯಾಕ್ಟ್ ಏನಾಗ್ತದೆ ಅಂದ್ರೆ, ವ್ಯಾಕ್ಸಿನ್ ತಗೊಂಡಾಗ ತಾಯಿಯಲ್ಲಿ ರೋಗ ನಿರೋಧಕ ಅಂಶ ಅಂದ್ರೆ ಆಂಟಿಬಾಡೀಸ್ ಅಂತ ಏನು ಪ್ರೊಡ್ಯೂಸ್ ಆಗ್ತದೆ, ಅದು ಎದೆಹಾಲಿಂದ ಮಗುವಿಗೆ ಹೋಗಿ ಮಗುವಿಗೆ ಕೂಡ ಕೋವಿಡ್ ಬಾರದ ಹಾಗೆ ತಡೆಗಟ್ಟುವ ಚಾನ್ಸಸ್ ಇದೆ. ಅಂದ್ರೆ ವ್ಯಾಕ್ಸಿನ್ ತೆಗೆದುಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ಲ. ವ್ಯಾಕ್ಸಿನ್ ಬಗ್ಗೆ ಎಲ್ಲ ಒಂದಷ್ಟು ತಾಯಿಯಂದರಿಗೆಲ್ಲ ಸ್ವಲ್ಪ ಆತಂಕ ಇದೆ. ಕೋವಿಡ್ ಇದ್ದಂತ ಸಂದರ್ಭದಲ್ಲಿ ತಾಯಿ ಆಕೆ ಹಾಲುಣಿಸುವ ಸಂದರ್ಭದಲ್ಲಿ ಯಾವ ಜಾಗರೂಕತೆಯನ್ನು ವಹಿಸಬೇಕು? ಹೌದು, ಇದು ಭಯಂಕರ ಇಂಪಾರ್ಟೆಂಟ್ ಆದ ಇದು. ಯೂಶಲಿ ಏನಾದರೂ ತಾಯಿ ಕೋವಿಡ್ ಪಾಸಿಟಿವ್ ಇದ್ದು ಅವಳಿಗೆ ಡೆಲಿವರಿ ಆಯಿತು, ಈಗ ಹಾಲು ಉಣಿಸುವ ಪರಿಸ್ಥಿತಿ ಇದ್ದಾಗ ಮಗುವನ್ನು ಮುಟ್ಟುವ ಮುಂಚೆ ಕೈಯನ್ನು ಸೋಪ್ ಅಥವಾ ಆಲ್ಕೋಹಾಲ್ ಬೇಸ್ ಸ್ಯಾನಿಟೈಸರ್ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಮಗುವನ್ನು ತಗೊಳ್ಳುವ ಮೊದಲು, ಕೈಗೆ ತಗೊಳ್ಳುವ ಮೊದಲು N95 ಮಾಸ್ಕ್ ಅಂದ್ರೆ ಮೆಡಿಕಲ್ ಗ್ರೇಡ್ ಮಾಸ್ಕ್ ಅನ್ನು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ಮಾಸ್ಕ್ ಅಂದ್ರೆ ರೆಸ್ಪಿರೇಟರಿ ಸೆಕ್ರೇಷನ್ಸ್ ಶೀತ ಹಾಗೆ ಇರ್ತದೆ, ಆವಾಗ ಏನಾದ್ರೂ ಮಾಸ್ಕ್ ಚಂಡಿ ಆಗಿದ್ರೆ ಮಾಸ್ಕ್ ಅನ್ನು ಬದಲಿಸಬೇಕು. ಆಯ್ತಾ? ಆಮೇಲೆ ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡಿ, ಬ್ರೆಸ್ಟ್ ಫೀಡ್ ನಂತರವೂ ಕೈ ತೊಳೆದಬೇಕು. ಇನ್ನು ಏನಂದ್ರೆ, ಯೂಶಲಿ ಈ ಸರ್ಫೇಸಸ್ ಏನಿರ್ತದೆ, ಈ ಬೇಬಿ ಕಾಟ್ ಅಥವಾ ಏನಾದ್ರೂ ಮಗುವನ್ನು ಹಿಡಿದುಕೊಳ್ಳಿಕ್ಕಿರೋ ಬಟ್ಟೆ, ಅದನ್ನು ಏನಾದ್ರೂ ಮುಟ್ಟಿದ್ರೆ ಕೂಡ ಆ ಬಟ್ಟೆಗಳನ್ನು ಕೂಡ ಡಿಸ್ಇನ್ಫೆಕ್ಟ್ ಮಾಡಿಯೇ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕು. ಮಾಸ್ಕ್ ಅನ್ನು ಎಳೆಯದ ಹಾಗೆ ನೋಡ್ಕೊಳ್ಬೇಕು. ಈಗ ಕೋವಿಡ್ ನಿಂದಾಗಿ ಒಂದು ವೇಳೆ ಆ ತಾಯಿಗೆ ಸ್ವಲ್ಪ ಅಸ್ವಸ್ಥತೆ ಸ್ವಲ್ಪ ಜಾಸ್ತಿ ಆಗಿದ್ದರೆ ಆವಾಗ ಆ ತಾಯಿ ಯಾವ ರೀತಿ ಜಾಗ್ರತೆ ಮಾಡಬೇಕು? ಹೌದು, ಯೂಶಲಿ ಆವಾಗ ಏನಾಗ್ತದೆ ಅಂದ್ರೆ, ಈಗ ಕೋವಿಡ್ ನಿಂದಾಗಿ ತಾಯಿಗೆ ಸ್ವಲ್ಪ ಶ್ವಾಸ ತೆಗಿಲಿಕ್ಕೆ ತೊಂದರೆ
ತೊಂದರೆ ಇದ್ದಾಗ ಹಾಲು ತೆಗೆಯುವುದು ಸ್ವಲ್ಪ ಕಷ್ಟ ಆಗ್ತದೆ. ಹಾಲು ಕುಡಿಸುವುದು ಸ್ವಲ್ಪ ICUಗೆ ಹೋಗಿ ಮಗುವಿಗೆ ಕುಡಿಸುವುದು ತುಂಬಾ ಕಷ್ಟ ಆಗ್ತದೆ. ಸೊ ಇನ್ ಕೇಸ್ ಈ ತರ ಸಿಚುವೇಶನ್ ಇದ್ದಲ್ಲಿ ಹಾಲನ್ನು ಪಂಪ್ ಮಾಡ್ಬೋದು, ನಾನು ಹೇಳಿದಾಗೆ ಪಂಪ್ ಅಲ್ಲಿ ತೆಗಿಬಹುದು ಅಂಡ್ ಆ ಹಾಲನ್ನು ಮನೆಯವರು ತಗೊಂಡೋಗಿ ಮಗುವಿಗೆ ಕೊಡಬಹುದು. ಒಂದು ಇಲ್ಲ ಇನ್ ಕೇಸ್ ಆಗುದೇ ಇಲ್ಲ ಅಂದ್ರೆ ತುಂಬಾ ಕಷ್ಟದಲ್ಲಿದ್ದಾರೆ, ಹಾಲು ಬರ್ತಾನೆ ಇಲ್ಲ, ಹಾಗೇನಾದ್ರು ಇದ್ದ ಸಂದರ್ಭದಲ್ಲಿ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ನಾನು ಹೇಳಿದೆ, ಅಲ್ಲಿಂದ ಹಾಲನ್ನು ತೆಗೆದು ಮಗುವಿಗೆ ಕೊಡಬಹುದು. ಮೂರನೇ ಆಪ್ಷನ್, ಅಥವಾ ಮನೆಯಲ್ಲಿ ಯಾರಾದ್ರೂ ಬೇರೆಯವರು ಹೆರಿಗೆ ಆಗಿದ್ರೆ ಅವರ ಸಂಬಂಧಿಕರಲ್ಲಿ ಆ ತಾಯಿ ಈ ತಾಯಿಯ ಮಗುವನ್ನು ಹಾಲು ಕುಡಿಸಬಹುದು, ಈ ತಾಯಿ ರಿಕವರ್ ಆಗುವವರೆಗೆ. ಬೇರೆ ತಾಯಿ ಹಾಲು ಉಣಿಸೋದಕ್ಕೆ ತೊಂದರೆ ಇಲ್ಲ, ತೊಂದರೆ ಏನಿಲ್ಲ. ಈಗ ಈ ಪಾಶ್ಚರೈಸ್ಡ್ ಹ್ಯೂಮನ್ ಮಿಲ್ಕ್ ಏನದು? ಈ ಪ್ಯಾಸ್ಚರೈಸ್ಡ್ ಹ್ಯೂಮನ್ ಮಿಲ್ಕ್ ಅಂತ ಏನ್ ಕಾನ್ಸೆಪ್ಟ್ ಇದೆ, ಅದು ಈಗ ಕರೆಂಟ್ ಆಗಿ ಬಂದಿರುವಂತದ್ದು. ಯೂಶಲಿ ಈ ತುಂಬಾ ಹೆದರಿಕೆ ಇರ್ತದೆ ಕೆಲವು ತಾಯಂದಿರಿಗೆ, ಇಲ್ಲ ನಾನು ಹಾಲು ಕೊಡುವುದೇ ಇಲ್ಲ ಯಾಕಂದ್ರೆ ನನಗೆ ಕೊರೋನಾ ಉಂಟು, ನಾನು ಮಗುವಿಗೆ ಬರೋ ಚಾನ್ಸ್ ಉಂಟು, ನಾನು ಕೊಡಲ್ಲ ಅಂತ. ಆ ತರ ತಾಯಂದಿರಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಈ ಹಾಲನ್ನು ವ್ಯಕ್ತಪಡಿಸಲಿಕ್ಕೆ ಹೇಳಿ ಆ ಹಾಲನ್ನು ಸ್ಟೆರಿಲೈಸ್ ಮಾಡ್ತೇವೆ. ಬೇಸಿಕ್ಲಿ ಪ್ಯಾಸ್ಚರೈಸೇಷನ್ ಅಂತ ಒಂದು ಪ್ರಾಸೆಸ್ ಇರ್ತದೆ. ಆ ಹಾಲಲ್ಲಿ ಇನ್ ಕೇಸ್ ಏನಾದ್ರೂ ಕೊರೋನಾ ವೈರಸ್ ಅವರು ಮುಟ್ಟಿದ್ರಿಂದ ಕೈ ಸ್ವಚ್ಛತೆ ಇಲ್ಲದಿದ್ರೆ ಇದ್ರೂ ಕೂಡ ಆ ಪ್ಯಾಸ್ಚರೈಸೇಷನ್ ಪ್ರಾಸೆಸ್ ಇಂದ ವೈರಸ್ ನಾಶ ಆಗಿ ಮಗುವಿಗೆ ತಲುಪುವ ಸಂದರ್ಭ ಇರುವುದಿಲ್ಲ. ಹಾಗೆ ಡಾಕ್ಟರ್, ಇನ್ನೂ ಸಾಮಾನ್ಯವಾಗಿ ಕೇಳಲ್ಪಡುವಂಥದ್ದು, ಮಗುವಿಗೆ ನೀವು ಆಗ ಆರಂಭದಲ್ಲಿ ಹೇಳಿದ್ರಿ 2 ವರ್ಷ ತನಕ ಏನು ಸ್ತನಪಾನ ಮಾಡಬೇಕು ಅಂತ, ಅಷ್ಟು ದೀರ್ಘಾವಧಿ ಮಾಡಿದರೆ ಹೆಣ್ಮಕ್ಳು ಸೌಂದರ್ಯ ಹಾಳಾಗುತ್ತೆ ಅಂತೆಲ್ಲ ಸಾಮಾನ್ಯ ಕೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಯೂಶಲಿ ಇನ್ಫ್ಯಾಕ್ಟ್ ಬ್ರೆಸ್ಟ್ ಫೀಡಿಂಗ್ ಪ್ರೊಲಾಂಗ್ ಮಾಡಿದಾಗ ತಾಯಿದು ವೆಯ್ಟ್ ಲಾಸ್ ಪ್ರಮೋಟ್ ಆಗ್ತದೆ, ಸೌಂದರ್ಯ ಹಾಳಾಗುವುದಿಲ್ಲ. ಎಸ್ ನಾನೀಗ ಈ ಒಂದು ಸ್ತನಪಾನ ಮಾತುಕತೆಯಲ್ಲಿ ಸಮಾಪನ ಮಾಡಬೇಕಾದ್ರೆ ಬೇರೆ ನೀವು ಏನಾದರೂ ಸಂದೇಶ ಕೊಡ್ಲಿಕ್ಕೆ ಉಂಟಾ ಡಾಕ್ಟರ್ ಈ ವಿಚಾರವಾಗಿ? ಸಂದೇಶ ಅಂದ್ರೆ ಪ್ರತಿ ತಾಯಿಯು ತನ್ನ ಮಗುವಿಗೆ 6 ತಿಂಗಳವರೆಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಎದೆ ಹಾಲಲ್ಲದೆ ಬೇರೆ ಏನೂ ಇಲ್ಲ, ನೀರು ಕೂಡ ಇಲ್ಲ, ಕೊಡಬಾರ್ದು. ಆಯ್ತು, 6 ತಿಂಗಳವರೆಗೆ. 6 ತಿಂಗಳ ನಂತರ ಬೇರೆ ಆಹಾರವನ್ನು ಪರಿಚಯ ಮಾಡಿ 2 ವರ್ಷದವರೆಗೆ ಎದೆ ಹಾಲು ಕೊಡುವುದನ್ನು ಕಂಟಿನ್ಯೂ ಮಾಡಬೇಕು. ಒಂದು ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ನೀರು ಕೂಡ ಕೊಡಬಾರದು ಅಂತ. 6 ತಿಂಗಳು, ಹೌದು, 6 ತಿಂಗಳು ನೀರು ಕೂಡ ಕೊಡದೇಬಾರದು. ಯಾಕಂದ್ರೆ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಇರುವುದೇ 90% ನೀರು ಅಂಡ್ 10% ಮಾತ್ರ ಬೇರೆ ಅಂಶಗಳು. ಹಾಗಾಗಿ ಮಗುವಿಗೆ ಎಷ್ಟು ನೀರು ಬೇಕು ಅದು ಎದೆ ಹಾಲಿಂದ ಸಾಕಾಗ್ತದೆ. ಎಸ್ ವೀಕ್ಷಕರು, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಈ ಒಂದು ಆರೋಗ್ಯ ಕಿರಣದ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸ್ತನಪಾನದ ವಿಚಾರವಾಗಿ ಮಾತಾಡಿದಂಥ ಡಾಕ್ಟರ್ ಆರ್ತಿಕಾ ಶೆಟ್ಟಿ ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿ ಧನ್ಯವಾದ ಸಂಪೂರ್ಣ ಮಾಡಿದ್ದೇನೆ ಡಾಕ್ಟರ್. ಥ್ಯಾಂಕ್ ಯು. ಎಸ್, ಈ ಒಂದು ಆರೋಗ್ಯ ಕಿರಣ ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಧನ್ಯವಾದಗಳು.